ಓಯ್ ಚೇಟ ಹಾಯ್ ಕರಂಜು. ಹಾಯ್ ಕೂತ್ಕೊಳ್ಳಿ ನಂಗೆಲ್ಲ ಸುಗಾಮ ನಂಗೆಲ್ಲ ದುರ್ಗಾಮ ಮಾತಾಡುವಾಗ ತಲಕಮಲಕ ಆಗ್ತದೆ ಅದನ್ನು ಸ್ವಲ್ಪ ನೀವೆಲ್ಲ ಎಲ್ರು ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್. ನಾವಿವತ್ತು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಕುಂದೇಶ್ವರ ಟೆಂಪಲ್. ಹೌದು, ಕುಂದೇಶ್ವರ ಟೆಂಪಲ್ ಕುಂದಾಪುರದಲ್ಲಿದೆ. ನಾವು ಕುಂದಾಪುರದಲ್ಲಿ ಇದ್ದೀವಿ, ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಯಾರೆಲ್ಲ ಸಿಗ್ತಾರೆ ಗೊತ್ತಿಲ್ಲ ನಮಗೆ, ಪರಿಚಯದವ್ರು ಯಾರು ಇಲ್ಲ ಇಲ್ಲಿ, ನಾವಿಬ್ರು ಮಾತ್ರ ಪರಿಚಯ. ಮತ್ತೆ ಫ್ರೆಂಡ್ಸ್ ಹೊರಗೆ ಬೇರೆ ರೂಮಲ್ಲಿ ಇದ್ದಾರೆ. ನಾವು ಹೋಗ್ತೀವಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಗಂಟೆ ಬಟನ್ ಬೆಲ್ಲನ್ನು ಬಡಿಲಿಲ್ಲ, ಅದೊಂದು ಬಡೀರಿ ಜೋರಾಗಿ. ನಾವು ಹೋಗ್ತೀವಿ, ನೀವು ಕೂಡ ಬನ್ನಿ ನಮ್ಮ ಜೊತೆ, ಹೋಗೋಣ ಬನ್ನಿ. ಇದು ನೋಡಿ, ಕುಂದಾಪುರದಲ್ಲಿ ಹೊರಗಡೆ ಬಂದಿದ್ದೇವೆ ನಾವು. ಯಾರೆಲ್ಲ ಇದ್ದೀರಿ ಮತ್ತೆ ಇಲ್ಲಿ ಯಾರೆಲ್ಲ ಬಂದಿದ್ದೀರಿ ಒಂದು ಕಮೆಂಟ್ ಮಾಡಿ. ನೋಡಿ, ಕುಂದಾಪುರ ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ ಕರೆಕ್ಟಾಗಿ. ಬಸ್ ಸ್ಟ್ಯಾಂಡ್ ಎಲ್ಲಿರೋದು? ಮುಂದೆ ಹೋಗ್ಬೇಕಂತೆ ಬಸ್ ಸ್ಟ್ಯಾಂಡ್. ಇದು ಶಾಸ್ತ್ರಿ ಸರ್ಕಲ್ ಅಂತ. ಶಾಸ್ತ್ರಿ ಸರ್ಕಲ್ ಇದೆ. ನಮಗೆ ಇಲ್ಲಿದ್ದು ಭಾಷೆ ಬರಲ್ಲ, ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಕಲಿಬೇಕಂತ ತುಂಬ ಆಸೆ ಇದೆ. ಸರಿ, ಇಲ್ಲಿ ಕುಂದೇಶ್ವರ ದೇವಸ್ಥಾನ ಇದು ನೋಡಿ, ಕುಂದೇಶ್ವರ ದೇವಸ್ಥಾನ ಇಲ್ಲೇ ಇದೆ ನೋಡಿ. ಇದು ಕುಂದೇಶ್ವರ ದೇವಸ್ಥಾನ. ನಾವು ಕದ್ರಿಗೆ ಬಂದಾಗ ಆಗ್ತದೆ. ಕದ್ರಿ ದೇವಸ್ಥಾನ ಎಂಟ್ರೆನ್ಸ್ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಟೆಂಪಲ್ ಕೂಡ ನೋಡ್ಬೇಕಾದ್ರೂ ಕೂಡ ಅದೇ ತರ ಇದೆ. ನಾವು ಕದ್ರಿ ಹೋಗಿಲ್ಲ. ಇಲ್ಲಿಗೆ ಬರೋರಿದ್ರೆ, ಇಲ್ಲಿಗೆ ಯಾರು ವಿಸಿಟ್ ಕೊಡ್ಲಿಲ್ಲ, ಆದಷ್ಟು ಬೇಗ ಗುಣಾಗಿದೆ ದೇವಸ್ಥಾನ. ಗೊತ್ತಿಲ್ಲ, ಹೋಗ್ತಿದ್ದೀವಿ ನೋಡಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಅಲ್ಲ, ಮನೆಯಲ್ಲಿ ಕೂತ್ಕೋಬಾರ್ದು, ಯಾಕಂದ್ರೆ ಅದು ಜಡ ಹಿಡಿದು ಹೋಗ್ತದೆ. ಹಾಗೆ ಟೆಂಪಲ್ಗೆಲ್ಲ ಹೋಗ್ಬೇಕು ಫ್ರೀ ಆಗಿದ್ರೆ. ಚೆಡುಗಳಿರುವರೆ ಇಲ್ಲಿ ನಮಗೆ ಅದು ಹೊಯ್ಕ ಬರ್ಕ ಅದು ಕಲೀಲಿಕ್ಕೆ ತುಂಬಾ ಆಸಕ್ತಿ ಇದೆ, ಆದ್ರೂ ಕೂಡ ಬರ್ತಿಲ್ಲ. ಇವರು ಮಾತಾಡ್ತಾರೆ ಕುಂದಾಪುರ ಭಾಷೆ. ಮಾತಾಡಿ. ಅದೇ ಕುಂದೇಶ್ವರ ಟೆಂಪಲ್ ಹೋಯ್ತಾ ಇದೀವಿ. ಹೋಗಿ ಬರ್ತೀವಿ. ಮಧ್ಯಾಹ್ನ ಒಂಬಕ್ ಮತ್ತೆ ಒಂಬತ್ತು ಹೋಟ್ಲೆಲ್ಲ ಇತ್ತು. ಅಲ್ಲೇ ಒಂದು ಎರಡಕ್ಕೆ ದುಂಬಿ ಬೆಚ್ಚೋಡ್ಲಿ ನಮಗೆ. ನಾವು ಅಲ್ಲಿ ಹೋಗಿ ಯಾರಾದ್ರೂ ಸಿಕ್ಕಿದ್ರೆ ಮಾತಾಡ್ತೀವಿ ಅವ್ರ ಹತ್ರ. ಇದೇ ನೋಡಿ, ಕುಂದೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಮೊಬೈಲ್ ಯೂಸು ಉಂಟಾ ಇಲ್ವಾ ಗೊತ್ತಿಲ್ಲ, ಮಾಡ್ಬೋದಾ ಏನು ಗೊತ್ತಿಲ್ಲ. ಇದ್ರೆ ಮಾಡ್ತೀನಿ, ಇಲ್ಲದಿದ್ದರೆ ಸ್ವಿಚ್ ಆಫ್ ಮಾಡ್ತೀನಿ. ನೀವು ಕೂಡ ಬನ್ನಿ, ಒಳಗೆ ಹೋಗೋಣ. ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಒಳಗಡೆ ಅಂದರೆ ನಾವೀಗ ರೀಚ್ ಆಗಿದ್ದೀವಿ. ಈಗ ಹೊರಗಡೆ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಯೂಸ್ ಉಂಟಾ ಇಲ್ವೋ ಗೊತ್ತಿಲ್ಲ. ಮತ್ತೇನಂದ್ರೆ ಕಟ್ ಮಾಡ್ಲಿಕ್ಕೆ ಹೇಳಿದ್ರೆ ಇವರು ಕಂಟಿನ್ಯೂ ಮಾಡಿದ್ರು. ರುದ್ರಾಭಿಷೇಕ ಒಂದು ರುದ್ರಾಭಿಷೇಕದ ಚೀಟಿ ಮಾಡಿದ್ದು ಒಂದು 30 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತೇನಪ್ಪ ಅಂದ್ರೆ ಪ್ರಸಾದ ಹೊರಗಡೆ ಪ್ರಸಾದ ಫ್ರೀಯಾಗಿ ಕೊಡ್ತಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಇದೇ ತರ ಕೊಟ್ರೆ ಒಂದು ಖುಷಿ ಅಲ್ಲ. ಮಧ್ಯಾಹ್ನ ಎಲ್ಲ ಅನ್ನ ಸಂತರ್ಪಣೆ ಇರುತ್ತೆ ಅಲ್ವಾ, ಅನ್ನ ಪ್ರಸಾದ ಇರುತ್ತೆ. ಒಂದು ಬೆಳಿಗ್ಗೆ ಒಂದು 10 ಗಂಟೆಯಿಂದ 11 ಗಂಟೆ ಈ ತರ ಎಲ್ಲ ಪ್ರಸಾದ ಕೊಟ್ರೆ ಸ್ವಲ್ಪ ತಂಪಾಗುತ್ತೆ. ಅದೇ ರೀತಿಯಿಂದ ದೇವರಿಗೆ ಭಕ್ತಿ ಜಾಸ್ತಿ ಬರುತ್ತೆ ನಮ್ಮಿಂದ. ಏನಾದ್ರೂ ತಪ್ಪಿದ್ರೆ ಹೊಟ್ಟೆಗೆ. ಇದು ದೇವಸ್ಥಾನದ ಹೊರಗಿನ ಪ್ರಾಂಗಣ. ಇವರು ನಮ್ಮ T9 ಇವರಿದೆ. ರಂಗಮಂಟಪ ಇದೆ ಹಿಂದ್ಗಡೆ ನೋಡಿ. ಪ್ರೋಗ್ರಾಮ್ಗಳೆಲ್ಲ ಆಗುತ್ತೆ. T9 ಕ್ಯಾಮರಾಮ್ಯಾನ್ ಮನೀಶ್ ಜೊತೆ ರಿಪೋರ್ಟರ್ ಪ್ರಶಾಂತ್ ಉಡುಪಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬಂದು ಇಲ್ಲಿ ಕೂತಿದ್ದೆ. ಮತ್ತೆ ಏನಂದ್ರೆ ಪ್ರಸಾದ ಕೊಟ್ಟಿದ್ದಾರೆ ನೋಡಿ. ಕುಂದೇಶ್ವರ ಇರೋದು ಕುಂದಾಪುರದಲ್ಲಿ. ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ, ಆದಷ್ಟು ಬೇಗ ಒಂದು ಬನ್ನಿ. ಚೆನ್ನಾಗಿದೆ, ಟೆಂಪಲ್ ಎಲ್ಲ ಚೆನ್ನಾಗಿದೆ. ಮತ್ತು ಏನಂದರೆ ಪ್ರಸಾದ ನಾವು ತಿನ್ನಬೇಕಷ್ಟೇ, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತೇನಪ್ಪ ಅಂದರೆ ಹೊರಗಡೆ ಹೋಗಿ ಯಾರಾದರೂ ಇಲ್ಲಿನ ಒಂದು ಸ್ಥಳ ಪುರಾಣ ಯಾರಿಗಾದ್ರು ಗೊತ್ತಿದ್ರೆ, ಕತೆ ಯಾರಿಗಾದ್ರು ಗೊತ್ತಿದ್ರೆ ಖಂಡಿತವಾಗಿಯೂ ಕೇಳ್ತೀವಿ ಅವ್ರ ಹತ್ರ. ನೋಡೋಣ ಯಾರು ಸಿಗ್ತಾರೆ ಅಂತ ನೋಡೋಣ. ಓಕೆನಾ? ನೋಡಿ, ಕುಂದೇಶ್ವರ ಪುಷ್ಕರಿಣಿ ಶ್ರೀ ಕುಂದೇಶ್ವರ ದೇವಸ್ಥಾನ ಇಲ್ಲಿದೆ ನೋಡಿ.
ಇಲ್ಲಿಗೆ ಒಳಗಡೆಯಲ್ಲಿ ಹೋಗಿ ಬಂದ್ಬಿಟ್ಟು ಇವಾಗ ಎಂಟ್ರಿ ಇದೆ ಗೊತ್ತಿಲ್ಲ, ಬೇಡ ಬೇಡ ಪ್ರಶಾಂತ್ ಅವರೇ ಬೇಡ. ಅಭಿಪ್ರಾಯ ಹೇಳಿ, ಹೇಗಿದೆ ಟೆಂಪಲ್? ಟೆಂಪಲ್ ತುಂಬಾ ಚೆನ್ನಾಗಿದೆ, ತುಂಬಾ ಹಳೇದ ಟೆಂಪಲ್. ಅದೇ ಇಲ್ಲಿನ ಒಂದು ಬಗ್ಗೆ ಹಿಸ್ಟ್ರಿ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಕುಂದಾಪುರ, ಕುಂದೇಶ್ವರ ಅದೇ ರೀತಿಯಿಂದ ಬಂದಿರಬಹುದು. ಯಾಕಂದ್ರೆ ಇಲ್ಲಿ ಮಾತಾಡೋ ಭಾಷೆ ಕೂಡ ಕುಂದ ಕನ್ನಡ ಅಂತ ಹೇಳ್ತಾರೆ. ಹೌದು. ಸೊ ಗೊತ್ತಿಲ್ಲ, ಇಲ್ಲಿ ಕರೆಕ್ಟ್ ಆಗಿ ಯಾರು ಸಿಕ್ಕಿಲ್ಲ. ಒಬ್ರು ಅಲ್ಲಿ ಅಂಗಡಿಯವ್ರ ಹತ್ರ ಕೇಳಿದ್ವಿ, ಬಟ್ ಅವರು ಪ್ರಾಪರ್ ಆಗಿ ಅವರಿಗೂ ಅದರ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಯಾರಾದ್ರೂ ಸಿಕ್ಕಿದ್ರೆ ಖಂಡಿತ ಕೇಳ್ತೀವಿ. ಒಬ್ರು ಇದ್ದಾರೆ, ಫ್ರೆಂಡ್ ಇದ್ದಾರೆ ನಮ್ದು ಯಾರಂದ್ರೆ ಅವರು ಶಾಪ್ನವರು. ಅವ್ರ ಹತ್ರ ಕೇಳೋಣ, ಅವರು ಕರೆಕ್ಟ್ ಆಗಿ ಹೇಳ್ತಾರ ಇಲ್ಲ ಗೊತ್ತಿಲ್ಲ, ಆದ್ರೆ ಕೇಳೋಣ ಬನ್ನಿ. ಕುಂದೇಶ್ವರ ದೇವಸ್ಥಾನ ಹೊರಗಡೆ ಪ್ಲೇಸ್ ಇರೋದು. ಏನಾದರೂ ಮಾತಾಡುವಲ್ಲಿ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮೆ ಇರಲಿ. ಬನ್ನಿ ಇಲ್ಲಿ ನೋಡಿ, ನಾಗದೇವರ ಬನ ಹಾಗೂ ಅಶ್ವತ್ಥ ಕಟ್ಟೆ ಕುಂದೇಶ್ವರ ದೇವಸ್ಥಾನದ ದಾರಿಯಲ್ಲಿ ಸಿಗುತ್ತೆ. ಇನ್ನೊಂದು ರಾಘವೇಂದ್ರ ಸ್ವಾಮಿ ಅವರ ಮಠ ಇದೆ, ಸ್ವಾಮಿ ಮಠ. ವಾದಿರಾಜ್ ಹಾಲ್ ಕೂಡ ಪಕ್ಕದಲ್ಲಿ ಇದೆ ನೋಡಿ. ಹಾಯ್ ಗೈಸ್, ಹಾಯ್. ಏನು ಗರ್ಲ್ಸ್ ಅಲ್ಲ ಗೈಸ್, ನಾವೆಲ್ಲರೂ ನಾನು ಮತ್ತು ಪ್ರಶಾಂತ್ ಅವರು ಬನ್ನಿ ಕೂತ್ಕೊಳ್ಳಿ. ಪ್ರಶಾಂತ್ ಅವರು ನಾವು ಕುಂದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲಿ ಕೂತಿದ್ದೀವಿ. ಮತ್ತು ಏನಪ್ಪ ಅಂದರೆ ಚೆನ್ನಾಗಿದೆ ದೇವಸ್ಥಾನ, ಅದರ ಸ್ಥಳ ಪುರಾಣ ಗೊತ್ತಿಲ್ಲ. ನಾವೊಂದು ಶಾಪ್ ಅವ್ರ ಹತ್ರ ಕೇಳ್ಕಂತ ಬಂದ್ವಿ, ಅವರಿಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದರು. ನೋಡೋಣ, ನೆಕ್ಸ್ಟ್ ಯಾರಾದರೂ ಸಿಕ್ಕರೆ ಅವ್ರ ಹತ್ರ ಕೇಳಿ ಒಂದು ವಿಷಯ ತಿಳ್ಕೊಂಡು ಇದಕ್ಕೆ ಹಾಕ್ತೀನಿ ಬ್ಲಾಗ್ಗೆ. ಮತ್ತು ನಮ್ಮ ಜೊತೆ ಇವರಿದ್ದಾರೆ, ಮಲಯಾಳಂ ಆ್ಯಕ್ಟರ್ ಸುಗಾಮ. ಹಾಂ, ಸುಗಾಮ. ನಿಂಗಲ ಸುಗಾಮ, ನಂಗಲ ದುರ್ಗಾಮ. ವಿಜಿಲೇಶ್ വീട് എങ്ങനെയുണ്ട് വീട്ടിലെല്ല? വീട്ടിലെല്ലാം കുന്താപുരം എന്താ ഫീലായി? ഹാപ്പി അല്ലേ? അത് വേണ്ട, വേറെ വിഷയത്തില് വേറെ വിഷയം കുന്താപുരത്തെ നേച്ചർ എങ്ങനെയുണ്ട്? ഓക്കെ, മലയാളത്തിൽ പറയാം, ഇംഗ്ലീഷിൽ വേണ്ട, മലയാളത്തിൽ പറയാം. ഞങ്ങളുടെ നാട് പോലെ ഉണ്ട്, നാട് പോലെ ഉണ്ടല്ലേ? കുറെ ഭാഗങ്ങളൊക്കെ അല്ലേ? ഫുഡ് ഓക്കെ അല്ലേ? എന്നും ചിക്കൻ ആണെങ്കിൽ കൊള്ളാറുള്ളൂ. അത് നീ എന്താ പറഞ്ഞ മനസ്സിലായില്ലേ? ಅವರು ನಮ್ಮ ಜೊತೆ, ನಾವು ಮಂಗಳೂರಿನವರು, ಅದೆಲ್ಲರಿಗೂ ಗೊತ್ತುಂಟು. ಬೊಕ್ಕದಾಯ್ತ ಬಂದಾಗ ನಮ್ಮ ಜೊತೆ ಇವರು ಕೂಡ ಇದ್ದಾರೆ, ಯಾರಂದರೆ ಮಲಯಾಳಂ ಕೇರಳದವರು ಕೂಡ ನಮ್ಮ ಜೊತೆ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನೋಡಿ, ಇವರು ಕೇರಳದ ಹೀರೋ ಮಮ್ಮೂಟಿ. ಓಯ್ ചേട്ടാ, ಹಾಯ್ പറഞ്ഞു. ഹായ്, ഹൗ ആർ യു? ഫൈൻ. സംസാരിച്ചു മലയാളത്തിൽ മലയാളത്തിൽ എന്ത് സംസാരിക്കാനാണ്? ആരോട് ಲೈವ್ಲಲ್ಲ, ನಂಡೆ ವ್ಲಾಗ್, ಅವರು യൂട്യൂബർ വ്ളോഗ്. ഇവിടെ നേച്ചർ, കുന്താപുരത്തെ നേച്ചർ അടിപൊളിയാണ്. കേരളത്തിലെ നേച്ചർ പോലെ തന്നെയുള്ളത്, അത്ര വലിയ ഡിഫറൻസ് ഒന്നും കാണുന്നില്ല. അത് കുറച്ച് ദിവസമായിട്ട് മഴയില്ല ഇവിടെ അല്ലേ? നാട്ടിലില്ല? അല്ല, ഇവിടെ കുന്താപുരയിലില്ല. ഇല്ല. പിന്നെ ഇവിടത്തെ ಜನಗಳು ಪರ್ಸನಲಿ ಹೆಂಗನೆಯುಂಟು? ಅದೆಲ್ಲ ಅಡಿಪೊಳಿയാണ്. ಏನಂದ್ರೆ ಖುಷಿ ಏನಪ್ಪ ಅಂದರೆ, ನಾವು ಏನು ಕೂಡ ಮಾತಾಡಿದ್ರು ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಮಲಯಾಳಂ ಅದರಲ್ಲಿ ಮಾತಾಡ್ತಾರೆ, ಅದು ಖುಷಿ ಇದೆ ನಮಗೆ. ಮತ್ತು ಕುಂದೇಶ್ವರ ದೇವಸ್ಥಾನಕ್ಕೆ ಹೋಗಿ ಇವರು ಕೂಡ ಸಿಕ್ಕಿದ್ರು ನಮ್ಗೆ ಇಲ್ಲೇ. ಇನ್ನು ನೆಕ್ಸ್ಟ್ ನೋಡುವ ಯಾವುದಂತ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮನ್ನು ಇಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಸೆಕೆಂಡ್ ಅಲ್ಲ ಮಾರೆ, ಇಲ್ಲಿ ಕೂಡ ಒಂದು ದಿವಸ ಮಳೆ ಬಂದಿರೋದು ಎಷ್ಟು ಸೆಕೆ ಆಗುತ್ತೆ ನೋಡಿ. ಹೌದು, ಸ್ವಲ್ಪ ನಮಗೆ ಮಾತಾಡುವಾಗ ತಲಕ ಮಲಕ ಆಗ್ತದೆ, ಅದನ್ನು ಸ್ವಲ್ಪ ನೀವೆಲ್ಲ ಹೊಟ್ಟೆಗೆ ಹಾಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಓಕೆ, ಯಾರೆಲ್ಲ ನಮ್ದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಗಂಟೆ ಬಟನ್ ಬಡಿಲಿಲ್ಲ, ಗಂಟೆನ ಒಂದು ಬಡೀರಿ. ಮತ್ತೆ ಏನಪ್ಪ ಅಂದರೆ, ಇಲ್ಲಿ ಕುಂದಾಪುರದಲ್ಲಿ ಒಂದು ಜ್ಯೂಸ್ ಸೆಂಟರ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ. ಈಗ JK ಲಾಡ್ಜ್ ರೆಸ್ಟೋರೆಂಟ್ ಆ್ಯಂಡ್ ಲಾಡ್ಜ್ ಇಲ್ಲಿದ್ದೀವಿ ನಾವು.
ಇಲ್ಲೇ ಇರೋದು ನಮ್ಮ ರೂಮು. ಮತ್ತು ಅದರ ಪಕ್ಕದಲ್ಲಿ ಒಂದು ಜ್ಯೂಸ್ ಸೆಂಟರ್ ಇದೆ, ಅದನ್ನು ಜ್ಯೂಸ್ ನವರತ್ನ ಜ್ಯೂಸ್ ಮತ್ತು ಗಡ್ಬಡ್ ಇದೆ, ಚಿಕ್ಕು, ಮ್ಯಾಂಗೋ, ಪೈನಾಪಲ್ ಎಲ್ಲ ಇದೆ. ಟೇಸ್ಟ್ ಮಾಡ್ಬೋದು, ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಬರ್ತೀರಂತ ಆದರೆ ಇಲ್ಲಿ ಬನ್ನಿ ಒಮ್ಮೆ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ 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 ವಿಜಿಲೇಶ್ ಬಾಯ್ ಬರನ್ಯು. ಬಾಯ್ ಬಾಯ್. ಬಾಯ್.